ಸರ್ವ ಕಾಲೇಜು ವಿದ್ಯಾರ್ಥಿ ಶಕ್ತಿ ರಿಜಿಸ್ಟರ್ಡ್ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹೊಸಬೆಳಕು ಆಶ್ರಯದಲ್ಲಿ ಆಶ್ರಮದ ನಿವಾಸಿಗಳೊಂದಿಗೆ ಆಚರಿಸಲಾಯಿತು. ಸರ್ವ ಕಾಲೇಜ್ ವಿದ್ಯಾರ್ಥಿ ಶಕ್ತಿ ರಿಜಿಸ್ಟರ್ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹೊಸಬೆಳಕು ಆಶ್ರಮದಲ್ಲಿ ಆಶ್ರಮದ ನಿವಾಸಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಯಿತು. ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಶಿವಕುಮಾರ್ ಕರ್ಜೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಚನ್ ಸಾಲಿಯನ್, ಹಿಂದೂ ಜನಸೇವಾ ಟ್ರಸ್ಟಿನ ಕಾರ್ಯದರ್ಶಿ ಚಂದನ್ ಒಳಕಾಡು, ಯಶ್ವಿನ್, ಚರಣ್, ಶಶಾಂಕ್, ಸೌಮಿಕ್, ಮಾಸ್ಟರ್ ಮಹಿತ್, ವಿವಿಧ, ಹೊಸಬೆಳಕು ಆಶ್ರಮದ ವಿನಯ್ ಚಂದ್ರ, ತರುಣ್ ಗೌರೀಶ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಧ್ವನಿ ಮೀಡಿಯಾ ಚಾನೆಲ್ನ ವಿಜೆ ಶ್ರೀಮತಿ ತೃಪ್ತಿ ಸುವರ್ಣ ಪ್ರಾಯೋಜಕತ್ವದಲ್ಲಿ ಆಶ್ರಮ ನಿವಾಸಿಗಳಿಗೆ ಹಲವಾರು ಆಟೋಟ ಚಟುವಟಿಕೆ ನಡೆಸಿ ಪ್ರಶಸ್ತಿ ನೀಡಲಾಯಿತು. ವಿಜೆ ಶ್ರೀಮತಿ ತೃಪ್ತಿ ಸುವರ್ಣ ನಿರೂಪಿಸಿ ವಂದಿಸಿದರು.